ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೇಮ್ ಇಸ್ ವಿನು. ನನ್ನ ಹತ್ರ ತುಂಬ ಜನರು ಕೇಳ್ತಿದ್ದರು, ಎರಡನೇ ಪೇಮೆಂಟ್ ಬಂತ ಅಂತ. ಜಾತ್ರೆ ಟೈಮಲ್ಲಂತೂ ತುಂಬ ಜನರು ಕೇಳ್ತಿದ್ದರು. ಇವತ್ತು ಎರಡನೇ ಪೇಮೆಂಟ್ ಬಂತಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಮೊದಲಿಗೆ ನಾನು ರೂಲ್ಸನ್ನು ಹೇಳ್ತೀನಿ. 1,000 ಸಬ್ಸ್ಕ್ರೈಬ್ ಆಗಬೇಕು, ಅದರ ನಂತರ 4,000 ವಾಚರ್ ಕಂಪ್ಲೀಟ್ ಆಗಬೇಕು, ಅದರ ನಂತರ ಅವರು ಮಾನಿಟೈಸೇಷನ್ ಆನ್ ಮಾಡೋದು. ಇದನ್ನಂತೂ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೇನಂತ ಹೇಳಿದರೆ, ನನಗೆ ಒಂದು ಪೇಮೆಂಟ್ ಬಂದಿದ್ದು ಹೆಚ್ಚಿನವ್ರಿಗೆ ಗೊತ್ತಿದೆ, ವಿಡಿಯೋದಲ್ಲೂ ತಿಳಿಸಿದ್ದೀನಿ. ಎರಡನೇ ಪೇಮೆಂಟ್ ಬಂತಂತ ತುಂಬ ಜನರು ಕೇಳ್ತಿದ್ದರು. ಬಂದಿದ್ದ ಇಲ್ಲೋ ಅಂತಲೂ ಹೇಳ್ತೀನಿ ನಿಮಗೆ. ಈ ಪೇಮೆಂಟ್ ಯೂಟ್ಯೂಬಲ್ಲಿ ಯಾವ ಥರ ಬರುತ್ತೆ ಅಂತ ಹೇಳಿದರೆ, ಮಾನಿಟೈಸೇಷನ್ ನಮ್ಮದು ಆನ್ ಆಗಬೇಕು. ಆನ್ ಆದಾಗ ನಮ್ಮ ವೈಟ್ ಸ್ಟುಡಿಯೋದಲ್ಲಿ ಡಾಲರ್ ಸಿಂಬಲ್ ಬರುತ್ತೆ, ಅರ್ಥ ಆಯ್ತಾ. ಆವಾಗ ನಾವು ಎಲ್ಲ ವೀಡಿಯೋಗೂ, ಅಂದರೆ ನಮ್ಮ ಹಳೆ ವೀಡಿಯೋ, ಹೊಸ ವೀಡಿಯೋ ಎಲ್ಲದಕ್ಕೂ ನಾವು ಮಾನಿಟೈಸೇಷನ್ ಆನ್ ಇಡಬೇಕಾಗುತ್ತೆ, ಓಕೆನಾ. ನಿಮ್ಮ ಹಳೆ ವೀಡಿಯೋದ ಮೊದಲ ಎಷ್ಟು ವ್ಯೂಸ್ ಬರುತ್ತೆ ಅವೆಲ್ಲ ಕೌಂಟಿಗೆ ಬರಲ್ಲ. ಒಂದು ವೇಳೆ ಇವಾಗಲೂ ಮಾನಿಟೈಸೇಷನ್ ಆನ್ ಆದಮೇಲೆ ಹಳೆ ವೀಡಿಯೋ ರನ್ನಿಂಗಲ್ಲಿದ್ದರೆ ಅದು ಕೌಂಟ್ ಆಗುತ್ತೆ, ಈ ಥರ ಕೌಂಟ್ ಆಗುತ್ತೆ. $1 ಆಗಬೇಕಂದ್ರೆ 3,000 ವ್ಯೂಸ್ ಬರಬೇಕು, ಅದಕ್ಕಿಂತ ಕಡಿಮೆಗೆ ಆಗಲ್ಲ. ಒಂದು 2.5-3,000 ಆಗಲೇಬೇಕಾಗುತ್ತೆ. ಇನ್ನು ನಮಗೆ ಪೇಮೆಂಟ್ ಬರಬೇಕಂದ್ರೆ $100 ಕಂಪ್ಲೀಟ್ ಆಗಬೇಕು. ಯೂಟ್ಯೂಬ್ ರೂಲ್ಸ್ ಇದೆ, ಆ ರೂಲ್ಸ್ ಪ್ರಕಾರನೇ ಅವ್ರು ನಮಗೆ ದುಡ್ಡು ಕೊಡೋದು. ಅಂದರೆ $100 ಕಂಪ್ಲೀಟ್ ಆಗಬೇಕು, ಅದಕ್ಕಿಂತ ಮುಂಚೆ ನಮಗೆ ಯಾವುದೇ ಕಾರಣಕ್ಕೂ ನಾವು ಬೇಡ್ಕೊಂಡ್ರೂ ದುಡ್ಡು ಕೊಡಲ್ಲ, ಓಕೆನಾ. $100 ಅಂದರೆ ಒಂದು ಲೆಕ್ಕಾಚಾರ, ಒಂದು ಅಂದಾಜಿನ ಪ್ರಕಾರ ಒಂದು 3 ಲಕ್ಷ ವ್ಯೂಸು ಅನಿಸುತ್ತೆ. ನೀವು ಲೆಕ್ಕಾಚಾರ ಹಾಕಿ, ಸ್ವಲ್ಪ ಕಡೆ ಆಗಿರ್ಬೋದು ನಾನು ಹೇಳಿದ್ದು. ಒಂದು 3 ಲಕ್ಷ ವ್ಯೂಸು ಆದರೂ ಆಗಬೇಕಾಗುತ್ತೆ $100 ಕಂಪ್ಲೀಟ್ ಆಗಬೇಕಂದ್ರೆ. ಅಂದರೆ ನನಗೆ ಫಸ್ಟ್ ಪೇಮೆಂಟ್ ಬಂದದ್ದು $100 ಕಂಪ್ಲೀಟ್ ಆದ ತಕ್ಷಣ ಬಂದಿಲ್ಲ, ಓಕೆನಾ. $142 ಆಗಿದೆ ನನಗೆ ಫಸ್ಟ್ ಪೇಮೆಂಟ್ ಬರಬೇಕಾದ್ರೆ. ಇವಾಗ $22, ಇಲ್ಲಿ ನೋಡ್ಬೋದು ಮೇಲ್ಗಡೆ ಹಾಕಿದ್ದೀನಿ, $22 ಆಗಿದೆ ಅಷ್ಟೇ. ಇನ್ನು $100 ಆಗಬೇಕಂದ್ರೆ ಇನ್ನೊಂದು 2 ವರ್ಷ ಟೈಮ್ ಹಿಡಿಬೋದು ಅನಿಸುತ್ತೆ. ಯಾಕಂದರೆ ಈ 50-100 ವ್ಯೂಸಿಗೆಲ್ಲ ಡಾಲರೆಲ್ಲ ಕೌಂಟ್ ಆಗಲ್ಲ. ಒಂದು 2 ವರ್ಷ 3 ವರ್ಷ ಹಿಡಿಬೋದು, ಪರವಾಗಿಲ್ಲ, ನನಗೇನು ಅರ್ಜೆಂಟ್ ಇಲ್ಲ, ಆದಾಗ ಆಗುತ್ತೆ ಅಷ್ಟೇ. ನಾನು ಅದೇ ಥರ ಹೇಳೋದು, ನಾನು ಯಾವಾಗಲೂ ತಾಳ್ಮೆಯಾಗಿ ಇರ್ತೀನಿ. ನೋಡೋಣ, ಬರುತ್ತೆ, ಎರಡನೇ ಪೇಮೆಂಟು ಬರುತ್ತೆ. ನನಗೆ ಅದೃಷ್ಟ ಇದ್ದರೆ ಆದಷ್ಟು ಬೇಗ ಬರ್ಬೋದು, ವ್ಯೂಸ್ ಬರ್ಬೋದು, ವೈರಲ್ ಆಗ್ಬೋದು, ಓಕೆನಾ, ಪೇಮೆಂಟು ಬರ್ಬೋದು. ಇನ್ನೇನಂದರೆ, ನನ್ನ ಹತ್ರ ಇತ್ತೀಚೆಗೆ ಜಾತ್ರೆ ಹೊತ್ತು ತುಂಬ ಪರಿಚಯದವರೊಬ್ಬರು ನನ್ನ ಹತ್ರ ಕೇಳಿದ್ದರು, ಪೇಮೆಂಟ್ ಬಂತ ತುಂಬ ಸಾರಿ ಕೇಳಿದರು. ತುಂಬ ಖುಷಿಯಾಗಿತ್ತು. ಅವ್ರ ಹತ್ರ ರಿಟರ್ನ ಕೇಳಿದೆ, ನಿನ್ನೆ ಒಂದು ವೀಡಿಯೋ ಹಾಕಿದೆ ನೋಡಿದ್ದೀರ ಅಂತ ಕೇಳಿದೆ. ಅವ್ರು ಹೇಳಿದರು 4 ತಿಂಗಳಾಯಿತು ನಾನು ವೀಡಿಯೋ ನೋಡಿದೆ ಅಂತ. ಈ ಥರ ಎಲ್ಲ ಆದರೆ ನಮಗೆ ಹೆಂಗೆ ಪೇಮೆಂಟ್ ಬರುತ್ತೆ ಅಲ್ವಾ. ನೀವೆಲ್ಲ ವೀಡಿಯೋ ನೋಡಿದರೆ ನಮಗೆ ಪೇಮೆಂಟ್ ಬರುತ್ತೆ, ಇಲ್ಲಾಂದರೆ ಪೇಮೆಂಟ್ ಬರಲ್ಲ, ಓಕೆನಾ. 3,000 ಜನ ನೋಡಬೇಕಾಗುತ್ತೆ. 3,000 ಜನ ನೋಡಿದರೆ $1 ಆಗುತ್ತೆ. ಆವಾಗ $80 ನಮಗೆ ಯೂಟ್ಯೂಬ್ನವರು ಕೊಡ್ತಾರೆ, ಓಕೆನಾ. ಹಂಗಂತ $80 ಆದ ತಕ್ಷಣ $80 ಕಳಿಸ್ಕೊಡಲ್ಲ, $100 ಕಂಪ್ಲೀಟ್ ಆಗಲೇಬೇಕು, ಓಕೆನಾ. ಇವಾಗ ಎಲ್ರಿಗೂ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಸಣ್ಣ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ತುಂಬ ಜನರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ತುಂಬ ಖುಷಿಯಾಗುತ್ತೆ. ಹಾಗೆ ಲೈಕ್ ಅಂತ ಕೊಡಿ. ಓಕೆ, ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.